ವ್ಲಾಗ್. ಹೇಗೆ ನಿಮಗೆ ಮಾರ್ನಿಂಗ್ ವ್ಲಾಗ್ ಅಂದ್ರೆ ತುಂಬಾ ಇಷ್ಟ ತಾನೆ, ನೋಡ್ತೀರಾ ತಾನೆ ಇಷ್ಟಪಟ್ಟು ಅಲ್ವಾ? ಈ ಮಂತ್ ಬಂದ್ಬಿಟ್ಟು ರಂಜಾನ್ ಸ್ಪೆಷಲ್ ಆಗಿರೋದ್ರಿಂದ ಇವ್ರಿಗೆ ವರ್ಕ್ ಟೈಮಿಂಗ್ಸ್ ಅಲ್ಲಿ ಬದಲಾವಣೆ ಇದೆ. 9 hours ಇತ್ತಲ್ವಾ, ಇವಾಗ 6 hours ಇದೆ. ಅಂದ್ರೆ ಇವಾಗ ಇಲ್ಲಿ ಟೈಮ್ ಆಗಿರೋದು 8 PM. ಇವಾಗ ಅವ್ರಿಗೆ ಕೆಲಸ ಇದೆ 8 PM ಟು ರಾತ್ರಿ 11 PM ಅಲ್ವಾ? ಅಂಡ್ 3 hours ಬೆಳಗ್ಗೆ 3 hours ಸಂಜೆ ಆ ತರ. ಬೆಳಿಗ್ಗೆ ಎಷ್ಟು ಗಂಟೆಗೆ ಇರುತ್ತೆ ಸಾಮಾನ್ಯವಾಗಿ? 9 to 12 ಯೂಶುವಲಿ. ಸೊ ಇವರು 8 ಗಂಟೆ ರಾತ್ರಿ ಇವಾಗ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ 11 ಗಂಟೆ ಬರ್ತಾರೆ. ನಾನು ಎಲ್ಲಿಗೆ, ಯಾವ ಪ್ಲೇಸ್ ಅದು? ಲುಲು ಕುವೈತ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ಇದರಲ್ಲಿ ಬಟ್ಟೆ ಇದೆ, ಸಾರಿ ಇದೆ, ಅದಕ್ಕೆಲ್ಲ ನಾನು ಬ್ಲೌಸ್ ಹೊಲಿಸ್ಬೇಕು. ಸ್ವಲ್ಪ ಮಾಡರ್ನ್ ಬ್ಲೌಸಸ್, ಅದು ಡಿಫ್ರೆಂಟ್ ಸಾರೀಸ್ಗೆ ಸೂಟ್ ಆಗಬೇಕು ಅಂತ. ಆ್ಯಂಡ್ ಇಲ್ಲಿ ಇರುವಂಥ ಬ್ಲೌಸ್ ಕಾಸ್ಟ್ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ಬೇಕು. ಓಕೆ, ಸೊ ರೆಡಿ ಫಾರ್ ವರ್ಕ್? ಎಸ್, ಲೆಟ್ಸ್ ಗೋ. ಕಮ್. ಆಲ್ ಪಿಂಕ್ ಅಲ್ಲಿ ರೆಡಿ ಆಗಿದ್ದೀನಿ. ಈ ಸ್ಕರ್ಟ್ ಬಂದ್ಬಿಟ್ಟು ನಾನು ತಗೊಂಡಿರೋದು ಸ್ಪ್ಲಾಶ್ ಅಲ್ಲಿ. ಈ ಟಾಪ್ ಬಂದ್ಬಿಟ್ಟು ಬ್ರ್ಯಾಂಡ್ಸ್ ಫುಲ್ಲೆಸ್. ಇದು ಗ್ಲೋಬಲ್ ವಿಲೇಜ್ ಇತ್ತಲ್ಲ ದುಬೈನಲ್ಲಿ, ಅಲ್ಲಿ ತಗೊಂಡೆ. ಶೂಸ್ ಬಂದ್ಬಿಟ್ಟು ಏನಿದು ಅಲೆನ್ ಫ್ಲವರ್ ಮಾರ್ಕೆಟ್ ಅಂತ ತಗೊಂಡೆ. ಸೊ ಆಬ್ಸಲ್ಯೂಟ್ಲಿ ಎಲ್ಲ UAE ಪ್ರಾಡಕ್ಟ್ಸ್ ಯೂಸ್ ಹಾಕ್ತಾ ಇದ್ದೀನಿ ಸದ್ಯಕ್ಕೆ. ಇವತ್ತು ಔಟ್ಫಿಟ್ ತೋರಿಸ್ತಾ ಇದ್ದೆ. ಟ್ಯಾಕ್ಸಿ ವೇಟಿಂಗ್. ನನಗೇನಾದರೂ ಪ್ರಶ್ನೆ ಇದ್ದರೆ, ಏನಾದರೂ ಹೆಲ್ಪ್ ಬೇಕು ಅಂದರೆ ಇಲ್ಲಿ ಹಲವಾರು ಲೇಡೀಸ್ ಗ್ರೂಪ್ ಇದೆ, ಅಲ್ಲಿ ಕೇಳ್ತೀನಿ. ಸೊ ತುಂಬ ಜನ ಈ ಒಂದು ಬುಟಿಕ್ನ ಸಜೆಸ್ಟ್ ಮಾಡಿದ್ರು, ನೋಡ ಹೇಗಿದೆಯಂತ. ಇವಾಗ ಏನು ಮಾಡಬೇಕು, ಬ್ಲೌಸಸ್ನೆಲ್ಲ ಕೊಟ್ಟಿದ್ದೀನಿ, ಮೆಷರ್ಮೆಂಟ್ಸ್ ಅವ್ರು ತಗೋತಾರೆ. ನಾನು ಯಾವ್ಯಾವ ಪ್ಯಾಟರ್ನ್ಸ್ ಅಂತೆಲ್ಲ ಹೇಳಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ನೀವು ಖಂಡಿತವಾಗ್ಲೂ ತಿಳಿಸ್ತೀನಿ ಯಾವ್ಯಾವ ಪ್ಯಾಟರ್ನ್ಸಲ್ಲಿತ್ತು ಆ್ಯಂಡ್ ಯಾವ ರೀತಿ ಅದನ್ನು ಸ್ಟಿಚ್ ಮಾಡಿಸ್ತೀನಿ. ಬಿಕಾಸ್ ನನಗೆ ಮಲ್ಟಿಪರ್ಪಸ್ ಆಗಬೇಕದು. ಇವಾಗ ನಾನು ಮೆಷರ್ಮೆಂಟ್ಸ್ ಎಲ್ಲ ಆಗಲಿ, ಆಮೇಲೆ ಸಿಗ್ತೀನಿ. ಹಾಯ್, ಇದು ಇನ್ನೊಂದು ದಿನ. ಸೊ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ನಾನು ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಅಂತ. ಇಲ್ಲಿದೆ ನನ್ನ ಬ್ಯಾಗ್. ಇದು ಹ್ಯಾಂಡ್ ಬ್ಯಾಗ್ ಆಯ್ತಾ. ಇದ್ರ ಒಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಲ್ಯಾಪ್ಟಾಪ್ ಬ್ಯಾಗ್. ಇಲ್ಲಿ ನೋಡಿ, ತರಲೆ ನೋಡಿ. ನಾನಂದ್ರೆ ಇದಕ್ಕೆ ಇಷ್ಟ. ಅಲ್ಲಿ ನೋಡಿ, ಮಾಡೋದು ನೋಡಿ. ಸೊ ಏನಾದರೂ ಹೊಸ ವಸ್ತು ಬಂದಾಗ ಫುಲ್ ಪ್ರೊಟೆಕ್ಷನ್ ಆಗಬೇಕು ಅಂತ ಯೋಚನೆ ಮಾಡಿರ್ತೀವಲ್ಲ. ಸೊ ಏನಾದರೂ ಹೊಸ ವಸ್ತು ತಗೊಂಡಾಗ ಫುಲ್ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡಿರ್ತೀವಲ್ಲ. ಸೊ ಅದಕ್ಕೆ ನನ್ನ ಲ್ಯಾಪ್ಟಾಪ್ ಕವರ್ ಇರೋದು ಪಿಂಕ್ ಆಯ್ತಾ ಲ್ಯಾಪ್ಟಾಪ್ಗೆ. ಸೊ ಹಾಗಾಗಿ ಅದೇನು ಗಲೀಜ್ ಆಗ್ಬಾರ್ದು, ಧೂಳಾಗಬಾರ್ದು ಅಂತ ಅದಕ್ಕೆ ಇನ್ನೊಂದು ಬ್ಯಾಗ್ ಹಾಕಿ ನಾನು ಕ್ಯಾರಿ ಮಾಡಿದ್ದೀನಿ. ಎಲ್ಲೋಯ್ತು ಇದು? ಚೋಟ್ ಮೆಣಸಿನ್ಕಾಯಿ. ಹೆಲೋ, ಬಾಯ್ ಸಿ ಯು. ಮಾಲಿಗೆ ಬಂದೆ, ಇದನ್ನು ನೋಡ್ಬಿಟ್ಟು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಐ ಹ್ಯಾವ್ ಚೋಸನ್ ಫಾರ್ ದಿಸ್. ಇಟ್ಸ್ ವೆನಿಲಾ ಆ್ಯಂಡ್ ಚಾಕ್ಲೇಟ್. ಯಮ್ಮಿ ಆಗಿದೆ. ಇದು ಇನ್ನೊಂದು ದಿನ ದೀಪು ಅವರು ಚಿಕ್ಕ ಬುಕ್ ಶೆಲ್ಫ್ನ ಆರ್ಡರ್ ಮಾಡಿದರು. ಅದನ್ನು ಸೆಟಪ್ ಮಾಡ್ತಾ ಇದ್ದೀವಿ. ಈ ಥರ ಅಸೆಂಬಲ್ ಮಾಡೋ ವೀಡಿಯೋಸ್ನ ನಾವು ನೋಡಿದ್ದೀವಿ, ಬಟ್ ಫಸ್ಟ್ ಟೈಮ್ ಇದು ನಮ್ಮ ಫರ್ನಿಚರ್ ಅಸೆಂಬಲ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗಲ್ಲಿ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ 2-3 ಜನ ಸೇರಿದ್ರೆ ಇಟ್ಸ್ ಫನ್ ಆ್ಯಂಡ್ ಈಸಿಲಿ ಡೂಯಬಲ್. ಬೇಸಿಕ್ ಸ್ಕ್ರೂ ಡ್ರೈವರ್ಸ್ ಆ ಥರದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಇರಬೇಕು. ನಿಮ್ಗೊಂದು ವಿಷಯ ಗೊತ್ತಾ, ಇಂಟರ್ನೆಟಲ್ಲಿ ಹಲವಾರು ರೆಮಿಡೀಸ್ ಬರುತ್ತೆ, ನೀವು ಅದನ್ನು ನೋಡೇ ಇರ್ತೀರಾ. ನಂತರ ಒಂದು ಕರ್ರಗಿರೋ ಒಂದು ಬೆಳ್ಳಗಿರೋ ಮುಖ ಹಾಕ್ಬಿಟ್ಟು ಇಲ್ಲಿಂದ ಈ ಥರ ಆಗುತ್ತೆ, ನಾಳೆನೇ ಅಂತೆಲ್ಲ ಬರುತ್ತೆ. ಅದು ಫುಲ್ ವೈರಲ್ ಆಗುತ್ತೆ ಆ ಥರದ ವೀಡಿಯೋಸ್, ನೀವು ನೋಡಿರ್ತೀರಾ ಫಾರ್ ಶೋರ್. ಇದನ್ನು ಹಚ್ಚಿದ್ರೆ ಕೂದಲು ನಾಳೆಯಿಂದ ಮಾಯ ಬರೋದೇ ಇಲ್ಲ, ಮುಖ ಹಿಂಗಿರೋದು ಹಂಗಾಗುತ್ತೆ, ಪಿಂಪಲ್ಸ್ ಮಾಯ ಆಗುತ್ತೆ, ಏನೇನೆಲ್ಲ ಬರುತ್ತೆ. ಅದೇ ರೀತಿ ಇದು ಒಂದು ರೆಮಿಡಿ ನಾನು ನೋಡಿದ್ದೀನಿ. ಇವರೊಬ್ಬರು ಹಿಂದಿ ಯೂಟ್ಯೂಬರ್, ಪ್ರಿಟಿ ಏನೋ ಒಂದು ಹೆಸರಿದೆ. ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ಕನ್ಫರ್ಮ್ ಮಾಡಿಬಿಟ್ಟು ಅವ್ರ ರೆಮಿಡಿ ನನ್ನ ಮೇಲೆ ವರ್ಕ್ ಆದರೆ ನಾನು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಐ ನೋ ಈ ಥರದ್ದೆಲ್ಲ ವರ್ಕ್ ಆಗಲ್ಲ. ಬಿಕಾಸ್ ಇವ್ರು ಯಾರು ಸ್ಕಿನ್ ಸ್ಪೆಷಲಿಸ್ಟ್ ಅಲ್ವಾ. ಆ್ಯಂಡ್ ಈ ಥರದ್ದು ಮ್ಯಾಜಿಕ್ ಆಗ್ತಾ ಇದ್ರೆ ಎಲ್ಲರೂ ಕರ್ರಗಿರೋರು ಬೆಳ್ಳಗಾಗ್ತಾ ಇದ್ರು. ಬಟ್ ಐ ಆಮ್ ಟ್ರೈಂಗ್ ದಿಸ್ ಓನ್ಲಿ ಬಿಕಾಸ್ ಅವರು ಹೇಳಿರೋ ರೀತಿ ತುಂಬಾ ಚೆನ್ನಾಗಿದೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳಿದ್ರು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ನಾನು ಹಾಕೋತಾ ಇದ್ದೀನಿ. ಇದರಲ್ಲಿ ಅರಿಶಿನ ಅಂತೂ ಖಂಡಿತವಾಗ್ಲೂ ಇದೆ, ಕಲರಲ್ಲಿ ಗೊತ್ತಾಗ್ತಾ ಇದೆ. ಅದು ಬಿಟ್ಟರು ಇನ್ನು 3 ಅಂಶಗಳು ಇದ್ರಕ್ಕೆ ಮಿಕ್ಸ್ ಮಾಡಿದ್ದೀನಿ. ಅದು ಏನು ಅಂತ ನಿಮಗೆ ತಿಳಿಸ್ತೀನಿ, ಅಕಸ್ಮಾತ್ ಆಗಿ ನನ್ನ ಮೇಲೆ ಅದು ವರ್ಕ್ ಆದರೆ. ಇಲ್ಲಾಂದರೆ ನಾನು ಆ ವಿಡಿಯೋನೇ ಮಾಡಲ್ಲ, ಓಕೆನಾ? ಸೊ ಅರಿಶಿನದಿಂದ ಈ ಥರ ಎಲ್ಲ ಆಗುತ್ತೆ, ಅರಿಶಿನದಿಂದ ನಮ್ಮ ಮುಖ ಎಲ್ಲ ಎಷ್ಟೊಂದು ಬೆಳಗಾಗುತ್ತೆ. ಅದು ಎಷ್ಟು ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಟ್ ಅರಿಶಿನವನ್ನು ಹಾಲಿಗೆ ಮಿಕ್ಸ್ ಮಾಡಿ ನಾವು ಕುಡಿತೀವಿ, ಅದು ನಮ್ಮ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೀವಿ. ಇಸ್ ಇಟ್ ಟ್ರೂ ದೀಪು? ಸೈಂಟಿಫಿಕಲಿ ಟರ್ಮರಿಕ್ ಇಸ್ ಗುಡ್, ಎಸ್ಪೆಷಲಿ ಮೆಮೊರಿಗೂ ತುಂಬಾ. ನಾವು ಡಿಮೆನ್ಷಿಯಾ ಮರೆತು ಹೋಗ್ತಾರಲ್ಲ ಆ ಕಾಯಿಲೆ, ಅವ್ರಿಗೆಲ್ಲ ಅರಿಶಿನ ತಗೊಳ್ಳಿ ಅಂತ ಹೇಳ್ತೀವಿ.
ಅದು ಸೈಂಟಿಫಿಕಲಿ ಪ್ರೂವನ್. ಸೈಂಟಿಫಿಕಲಿ ಪ್ರೂವನ್. ಸಿ, ಇದರಿಂದ ಬೆಳ್ಳಗಾಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ದೀಪು ಅವರು ಹೇಳಿರೋ ಪ್ರಕಾರ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಅಂತೆ. ಅರಿಶಿನ ತಗೊಂಡ್ರೆ ಡಿಮೆನ್ಷಿಯಾ ಅಂದ್ರೆ ಮರ್ತೋಗೋ ಕಾಯಿಲೆ ಅಲ್ಲ, ನೆನಪು ಶಕ್ತಿ ಕಮ್ಮಿ ಇರುತ್ತೆ, ಅವ್ರು ಹೇಳಿದ್ದನ್ನೇ ಹೇಳ್ತಾನೆ ಇರ್ತಾರೆ. ಸೊ ಅಂಥವ್ರ ಮೇಲೇನೂ ಇದು ವರ್ಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದು ಇಮ್ಯುನಿಟಿನೂ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ಇಟ್ಸ್ ವೆರಿ ಪವರ್ಫುಲ್ ಅಂತ. ಸೊ ನಿಮಗೆ ಇಮ್ಯುನಿಟಿ ಬೂಸ್ಟ್ ಮಾಡಬೇಕು, ಹಾಗೆಯೇ ನೆನಪು ಶಕ್ತಿ ಚೆನ್ನಾಗಿರಬೇಕು ಅಂದರೆ ಅರಿಶಿನ ಹಾಲು ಹಾಕ್ಬಿಟ್ಟು ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅರಿಶಿನದ ಕ್ಯಾಪ್ಸೂಲ್ಸ್ ಬರುತ್ತೆ, ಅದನ್ನ ಕನ್ಸ್ಯೂಮ್ ಮಾಡಬಹುದು. ಸೊ ಈ ಕ್ಯಾಪ್ಸೂಲ್ ಅಂತ ಹೇಳಿದ್ನಲ್ಲ, ಇದು ಯಾವ ಬ್ರ್ಯಾಂಡ್ ಅಲ್ಲಿ ನಿಮಗೆ ಸಿಗುತ್ತೆ ಅಂದ್ರೆ ಸುನೋವಾ ಅವರ ಕರ್ಕ್ಯೂಮಿನ್ 500 ಅಲ್ಲಿ ಕರ್ಕ್ಯೂಮಿನ್ ಎಕ್ಸ್ಟ್ರಾಕ್ಟ್ 95%, ಅದೇ ರೀತಿಯಲ್ಲಿ ಪೈಟ್ರೈನ್ ಎಕ್ಸ್ಟ್ರಾಕ್ಟ್ 95% ಇದೆ. ಇದು ಕರ್ಕ್ಯೂಮಾ ಲಾಂಗಾ ಅನ್ನೋ ಪ್ಲಾಂಟ್ ಇಂದ ಡಿರೈವ್ ಮಾಡಿರೋದು. ಇದು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಸ್ಕಿನ್ ನ್ಯಾಚುರಲ್ ಗ್ಲೋ ಸಿಗುತ್ತೆ, ಹಾಗೆಯೇ UV ರೇ ಇಂದ ಸ್ಕಿನ್ ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆಯೇ ದೀಪ ಅವರು ಹೇಳಿದಾಗೇನೆ ನಿಮ್ಮ ಹಾರ್ಟ್ ಅಂಡ್ ಬ್ರೈನ್ ಫಂಕ್ಷನ್ಗೆ ಇದು ತುಂಬಾನೇ ಒಳ್ಳೇದು. ಇನ್ನೊಂದು ವಿಚಾರ, ನನಗೆ ಸುನೋವಾ ಕರ್ಕ್ಯೂಮಿನ್ 500 ಯಾಕೆ ಇಷ್ಟ ಅಂದ್ರೆ ಇದು ವೀಗನ್, ಇದು ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಅಂಡ್ ಆಬ್ಸಲ್ಯೂಟ್ಲಿ ಕೆಮಿಕಲ್ ಫ್ರೀ. ಒಂದು ಸುನೋವಾ ಕರ್ಕ್ಯೂಮಿನ್ 500 ಕ್ಯಾಪ್ಸೂಲ್ಸ್ ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಎನಿವೇಸ್, ಇದೀಗ ನಾನು ಏನ್ ಗೊತ್ತಾ ಹೋಗ್ಬೇಕಾಗಿರೋದು, ಆ ಬ್ಲೌಸ್ ಕೊಟ್ಟು 3-4 ವಾರ ಆಯ್ತು, ಅಲ್ಲೇ ಇದೆ, ಅದನ್ನ ತಂದೇ ಇಲ್ಲ. ಇವಾಗ ಹೋಗ್ಬಿಟ್ಟು ಐ ವಾಸ್ ಲೈಕ್ ನಾನು ಟ್ರೈ ಮಾಡಲೇಬೇಕು, ಬಿಕಾಸ್ ನನಗೆ ತಲೆ ತಿಂತಾ ಇದ್ದಾರೆ, ಎಲ್ಲಿದೆ ಅನ್ಕೊಂಡಿದ್ದಾರೆ ಕೆಲವರೆಲ್ಲ. ನಾನು ಓಡೋಕ್ ಬಿಟ್ಟಿದ್ದೀನಿ, ಅವ್ರು ಕಳ್ಸಿರೋದನ್ನೆಲ್ಲ ನಾನು ಏನೂ ಮಾಡ್ತಾ ಇಲ್ಲ ವಿಡಿಯೋ ಅಂತ, ಬಿಕಾಸ್ ನನಗೆ ಬ್ಲೌಸ್ ಬಂದಿಲ್ಲ ಅಂದ್ರೆ ನಾನು ಸೀರೆ ಆಗ್ಬಿಟ್ಟು ನಿಮಗೆ ಹೆಂಗೆ ತೋರಿಸ್ಲಿ. ಸೊ ಬೇಗ ಹೋಗೋಣ. ತುಂಬ 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 ಖುಷಿ ಆಗ್ತದೆ, ಬಿಕಾಸ್ ನನಗೆ ಬೆನಿಫಿಟ್ ಅಂದರೆ ಸಖತ್ ಇಷ್ಟ. ಫ್ರೀಯಾಗಿ ಬ್ಯಾಗ್ ಸಿಕ್ತು. ಓಕೆ, ಸೊ ಬೇಸಿಕ್ಲಿ ನಾನು ಬೆನಿಫಿಟ್ ಅವ್ರದ್ದು ಚಿಕ್ ಟಿಂಟ್, ಆಮೇಲೆ ಇದು ಲಿಪ್ ಬಾಮ್, ಆಮೇಲೆ ಇದು ಕಾಜಲ್ 3 ತಗೊಂಡೆ. 3ಕ್ಕೆ 6000. 3ಕ್ಕೆ 6000 ಕೊಟ್ಟನ, ನನಗೆ 3000 ರೂಪಾಯಿ ಅದರಲ್ಲಿ ವಾಪಸ್ ಬಂದಂಗೆ ಆಯಿತು, ಬಿಕಾಸ್ 3 ಫ್ರೀ ಗಿಫ್ಟ್ ಸಿಕ್ತು. ಅದ್ರ ಜೊತೆಗೆ ಈ ಬ್ಯಾಗ್ ಕ್ವಾಲಿಟಿ ಹೆಂಗಿದೆ ಬೇಬಿ? ಚೆನ್ನಾಗಿದೆಯಲ್ಲ. ಇಟ್ಸ್ ಅ ವೆರಿ ಗುಡ್ ಬ್ಯಾಗ್ ಕ್ವಾಲಿಟಿ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಐ ಲವ್ಡ್ ಇಟ್. ಸೊ ಐಮ್ ಸೊ ಹ್ಯಾಪಿ. ವೀಕೆಂಡ್ ಎರಾನ್ಸ್ ಎಲ್ಲ ಆದಮೇಲೆ ನಾವು ಹೊರಗಡೆ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ವುಡ್ ಹೌಸ್ ಅನ್ನೋ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ, ಜಸ್ಟ್ ನೆಕ್ಸ್ಟ್ ಟು ಅಲೇನ್ ಮಾಲ್. ಎಷ್ಟು ಚೆನ್ನಾಗಿರೋ ಪ್ಲೇಸ್ ಗೊತ್ತಾ. ಎಂಟ್ರಿ ಆಗಿದ ತಕ್ಷಣ ಎಲ್ಲಿ ನೋಡೋದು ಎಲ್ಲಿ ಬಿಡೋದು ಅಂತ ಆಗಲಿಲ್ಲ. ಪ್ರತಿಯೊಂದು ಕಾರ್ನರಲ್ಲೂ ಒಂದೊಂದು ಥೀಮ್ ಡೆಕೋರ್ ಇತ್ತು. ಬ್ಯೂಟಿಫುಲ್ ಪ್ಲೇಸ್. ರಂಜಾನ್ ಆಗಿರೋದ್ರಿಂದ ಅದ್ರ ಪ್ರಕಾರ ಡೆಕೋರ್ ಕೂಡ ಇತ್ತು. ಆ್ಯಂಡ್ ಟೆಲಿಫೋನ್ ಬೂತಿಂದ ಹಿಡಿದು ಸ್ವಿಂಗಿಂದ ಹಿಡಿದು ಪ್ರತಿಯೊಂದು ಕಾರ್ನರಲ್ಲೂ ವಾಟ್ ಅ ಲವ್ಲಿ ಪ್ರಾಪರ್ಟಿ ಮಾತ್ರ ಅಲ್ಲ, ಇಲ್ಲಿ ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ನಾವು ಕೂತಿರುವಂಥ ಸೀಟಿಂಗ್ ಏರಿಯಾ. ಇವರ ಸ್ಪೆಷಲ್ ವುಡ್ ಹೌಸ್ ಡ್ರಿಂಕ್ ಆ್ಯಂಡ್ ಚಿಕನ್, ಅದ್ರ ಜೊತೆಗೆ ಸ್ಯಾಫ್ರನ್ ರೈಸ್ ಆ್ಯಂಡ್ ಬಾರ್ಬಿಕ್ಯೂ ಚಿಕನ್ ವಿಂಗ್ಸ್, ಸ್ಪೈಸಿಯಾಗಿ ಟೇಸ್ಟಿಯಾಗಿ ಯಮ್ಮಿ ಆಗಿತ್ತು. ಅದ್ರ ಜೊತೆಗೆ ಅವರ ಲೋಟಸ್ ಡೆಸರ್ಟ್ ಮಾತ್ರ ತುಂಬ ಹೆವಿ ಆಗಿತ್ತು. ಹಾಗೆಯೇ ದೀಪು ಅವ್ರ ಫ್ಯಾಮಿಲಿಯವ್ರ ಜೊತೆ ಪ್ರತಿ ವಾರ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ, ಸೊ ಅದನ್ನು ಮಾಡಿದ್ವಿ. ಹಾಯ್, ಇನ್ನೊಂದು ದಿನ ಫೈನಲಿ ನನಗೊಂದು ಬ್ಲೌಸ್ ಸಿಕ್ತಪ್ಪ. ಅಪ್ಪ ಎಷ್ಟು ದಿನ ಬೇಕಾಯಿತು, ಬಿಕಾಸ್ ಸಿಲ್ವರ್ ಬ್ಲೌಸ್ ಪೀಸ್ ಹುಡ್ಕೋದಕ್ಕೆ ಹೋಗಿ ಸಿಗಲೇ ಇಲ್ಲ. ಆ್ಯಂಡ್ ನನ್ನ ಟೇಲರ್ ದುಬೈ ತನಕ ಹೋಗ್ಬಿಟ್ಟು ಅದನ್ನು ತರಬೇಕಾಯಿತು. ಬಟ್ ಆದ್ರೂ ಇಟ್ಸ್ ನಾಟ್ ಆಫ್ ಅ ಗ್ರೇಟ್ ರಿಚ್ನೆಸ್, ಮಾಮೂಲಿ ಸಿಲ್ವರ್ ಬ್ಲೌಸ್ ಥರನೇ ಇದೆ. ಎನಿವೇಸ್, ಫಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇಲ್ಲಿದೆ. ಇಟ್ಸ್ ಅ ಬ್ಯೂಟಿಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರೈಪ್ ಬ್ಲೌಸ್ ಮಾಡಿದ್ದಾರೆ. ಈ ಥರದ್ದು ಬ್ಯಾಕ್ ಸೈಡು ಈ ಥರ ನೆಕ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫಿಟ್ಟಿಂಗ್ ಚೆನ್ನಾಗಿದೆ. ಸೆಕೆಂಡ್ ಒನ್ ಈ ಥರದ ಸ್ಪೆಗೆಟಿ ಬ್ಲೌಸ್ ಹೊಲಿಸಿದ್ದೀನಿ. ಸೈಡ್ಗೆ ಜಿಪ್ ಇದೆ, ಸೈಡಿಗೆ ಜಿಪ್ ಕೊಟ್ಟಿದ್ದಾರೆ. ಇದು ಸ್ಪೆಗೆಟಿ ಬ್ಲೌಸ್ ಈ ಥರದ್ದು. ಇದು ಆ್ಯಕ್ಚುಲಿ ಲೂಸ್ ಇದೆ. ಲುಕ್ ಸೋ ನೈಸ್ ಅಲ್ವಾ? ಒಂದು ಸ್ಕರ್ಟ್ಗೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ತುಂಬ ಲೂಸ್ ಇದೆ. ಸೊ ಆಲ್ಟ್ರೇಷನ್ ಮಾಡಿಸ್ಬೇಕು ಮತ್ತೆ ಹೋಗ್ಬಿಟ್ಟು. ಫಸ್ಟ್ ಟೈಮ್ ಅಲ್ವಾ ಆಬ್ವಿಯಸ್ಲಿ. ಆ್ಯಂಡ್ ಇದು ನನ್ನ ಸಿಲ್ವರ್ ಬ್ಲೌಸ್. ಬೇಜಾರಿದೆ ದಟ್ ಇಟ್ಸ್ ಪ್ಲೇನ್ ಅಂತ. ಏನಾದರೂ ಒಂದು ಸ್ವಲ್ಪ ಡಿಸೈನ್ ಇರ್ತಿದ್ರೆ ಚೆನ್ನಾಗಿರ್ಬೋದು. ತುಂಬಾ ಪ್ಲೇನ್. ಆ್ಯಂಡ್ ಈ ಪ್ಯಾಡ್ ಇದೆಯಲ್ಲ, ಇದು ತುಂಬ ನೀಟಾಗಿ ಕಾಣಿಸುತ್ತೆ. ಕ್ಯಾನ್ ಯು ಸಿ ಪ್ಯಾಡ್ ಇಟ್ಟಿರೋ ಥರ. ಅದು ಲೇಯರ್ ಬರಬಾರ್ದು ಅಂತ. ಐ ಲವ್ ದ ಬ್ಯಾಕ್. ಇದ್ರ ಬ್ಯಾಕ್ ಹೆಂಗೆ ಹೊಲಿಸಿದೀನಿ ನೋಡಿ. ಮೇಲ್ಗಡೆ ಈ ಥರ ಕಟ್ಟೋದು ಆ್ಯಂಡ್ ಇಲ್ಲಿ ಟೈ ಮಾಡೋದು. ಫುಲ್ ಓಪನ್ ಆಗ್ತಾ ಇಲ್ಲ ತೋರಿಸೋದಕ್ಕೆ. ಎನಿವೇಸ್, ನಾನು ನಿಮಗೆ ಇದಕ್ಕೆ ಸಾರಿ ಹಾಕಿದ್ದೀನಿ ಮ್ಯಾಚಿಂಗ್. ಸೊ ನೀವು ನೋಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ಈ 3 ಬ್ಲೌಸ್ಗೆ ನಾನು ಕೊಟ್ಟಿರೋದು ಎಷ್ಟು ಗೊತ್ತಾ? 225 ದಿರಮ್ಸ್, ಅಂದರೆ 75 ದಿರಮ್ ಪರ್ ಬ್ಲೌಸ್, ವಿಚ್ ಮೀನ್ಸ್ ಆಲ್ಮೋಸ್ಟ್ 1500. ಊರಲ್ಲಿ ನೋಡಿದ್ರೆ ಒಂದು 650 ಇರುತ್ತೆ ಒಂದು ಬ್ಲೌಸ್ಗೆ. ಪ್ರಿನ್ಸಸ್ ಕಟ್, ಪ್ಯಾಡೆಡ್, ಡಿಸೈನ್ ಆಗಿ ಹೋಲಿಸಿರೋದು. ಸೊ 650 ಇದೇ ಇರುತ್ತೆ, ವಿಚ್ ಮೀನ್ಸ್ ಅದರ ಡಬಲ್ ಮಾಡಿದ್ರೆ ಇಲ್ಲಿ ಇಷ್ಟ ಆಗುತ್ತೆ, ವಿಚ್ ಇಸ್
ನಾರ್ಮಲ್ ಪ್ರೈಸ್ ಅಂತಾನೆ ಹೇಳ್ತೀನಿ, ಅತಿಯಾಗಿ ಜಾಸ್ತಿ ಅಂತ ಹೇಳಲ್ಲ. ನನಗೆ ಗ್ರೇ ಕಲರ್ ಬ್ಲೌಸ್ ಸ್ಪೆಸಿಫಿಕ್ ಆಗಿ ಬೇಕಿತ್ತು, ಬಿಕಾಸ್ ನನಗೆ ಇತ್ತೀಚೆಗೆ ವುಮೆನ್ ಆಂಟರ್ಪ್ರಿನರ್ಸ್ ಅವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಈ ತರ ಬಿಸ್ನೆಸ್ ಅಲ್ಲಿ ಇದೀವಿ ಅಂತ ಹೇಳಿದ್ರು. ಸರ್ ಓಕೆ, ಅವ್ರೊಂದು ಸಾರಿ ಕಳಿಸಿದ್ರು, ಅದಕ್ಕೆ ಮ್ಯಾಚಿಂಗ್ ಗ್ರೇ ಚೆನ್ನಾಗಿರುತ್ತೆ ಅಂತ ಹೋಲಿಸಿದ್ರೆ ಈ ಗ್ರೇನೇ ಅಷ್ಟೊಂದು ಸೂಟ್ ಆಗಲ್ಲ. ಬಟ್ ಇದರಲ್ಲಿ ನಾನು ಮ್ಯಾನೇಜ್ ಮಾಡಿದೆ. ಫಸ್ಟ್ ಸಾರಿ ಬಂದ್ಬಿಟ್ಟು ಬ್ಲೂ ಕಲರ್ ಸಾರಿ, ಎಷ್ಟು ಚೆನ್ನಾಗಿದೆಯಲ್ಲ, ಶ್ರೀಶ್ವೇತಾ ಸಾರೀಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅವರು ಒಬ್ರು ಕಳಿಸಿದ್ದು. ಸೊ ಇವರು ನನಗೆ ಇಂಡಿಯಾದಿಂದ ಇಲ್ಲಿಗೆ ಡೆಲಿವರಿ ಮಾಡಿಸಿದ್ರು ಡೈರೆಕ್ಟ್ ಆಗಿ. ವಿದಿನ್ 4-5 ಡೇಸ್ ಬಂತು, ವಿಚ್ ಇಸ್ ಗ್ರೇಟ್ ಶಿಪ್ಪಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಕಲರ್ ನನ್ನ ಹತ್ರ ಈ ತರ ಕಲರ್ ಇದ್ದಿದೆ ಇಲ್ಲ, ಇದಕ್ಕೆ ಸಿಲ್ವರ್ ಕಾಂಬಿನೇಷನ್ ಬಂದಿದೆ, ವಿಚ್ ಮೀನ್ಸ್ ಬ್ಯೂಟಿಫುಲ್ ಸಿಲ್ವರ್ ಬ್ಲೌಸ್ ಹಾಕ್ತಾ ಇದ್ರೆ ಇನ್ನೂ ಚೆನ್ನಾಗಿ ಹೈಲೈಟ್ ಆಗಿರ್ಬೋದು. ನನ್ನ ಬ್ಲೌಸ್ ನೋಡಿ ಹೆಂಗಿದೆ ಅಂತ, ಬ್ಯಾಕ್ ಸೈಡ್ ಓಪನ್ ಅಪ್ ಆಗಿ ಹಿಂಗೆ ಹೋಲಿಸಿದ್ದೀನಿ. ವೆರಿ ನೈಸ್ ಅಂಡ್ ಡಿಫ್ರೆಂಟ್ ಬ್ಲೌಸ್. ಇವ್ರ ಹತ್ರ 700 ಇಂದ 15,000 ತನಕ ಬೆಲೆನಲ್ಲೂ ಇದೆ. ನಿಮಗೇನಾದ್ರು ಸಾರೀಸ್ ಆಗಿರ್ಬೋದು, ಎಕ್ಸ್ಚೇಂಜ್ ಅಂಡ್ ರಿಟರ್ನ್ ಪಾಲಿಸಿ ಇದೆ. ಏನಾದರೂ ಸಾರಿ ಇಷ್ಟವಾಗಿದ್ದಲ್ಲ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜ್ ಮಾಡಿ, ನಂಬರ್ ಹಾಕಿದ್ದೀನಿ, ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಯಾವುದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅವ್ರಿಗೆ ಅದರ ಒರಿಜಿನಲ್ ಪಿಕ್ಚರ್ಸ್ ಎಲ್ಲ ಕಳ್ಸಕ್ಕೆ ಹೇಳಿ. ಮತ್ತೊಬ್ಬರು ನನಗೆ ಕಳ್ಸಿದ್ರು ಆಯ್ತಾ, ಅವ್ರು ಕಳ್ಸಿರೋದು ನನಗೆ ರೆಡಿಮೇಡ್ ಸಾರಿ. ಫಸ್ಟ್ ಟೈಮ್ ನಾನು ಕಾಂಜೀವರಂ ಸ್ಟೈಲ್ ರೆಡಿಮೇಡ್ ಸಾರಿ ಹಾಕಿರೋದು. ರೆಡಿಮೇಡ್ ಸಾರಿ ಈಸಿ ಅಂತ ಹೇಳ್ತಾರೋ, ನನಗೆ ಆ್ಯಕ್ಚುಲಿ ಗೊತ್ತಾಯಿತು ಎಷ್ಟು ಈಸಿ ಅಂದರೆ ಫಟಾಫಟ್ ಆಗೋಯ್ತು. 2 ಮಿನಿಟ್ಸಲ್ಲಿ ಸಾರಿ ಹಾಕ್ಬಿಟ್ಟೆ ನಾನು. ಬಟ್ ಡ್ರಾಬ್ಯಾಕ್ ಏನು ಅಂದರೆ ಇದು ಸ್ವಲ್ಪ ದಪ್ಪ ಆಯಿತು ಸಾರಿ. ಸೊ ಯಾರು ತುಂಬ ತೆಳ್ಳಗಿದ್ದೀರಾ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಸ್ವಲ್ಪ ಗುಂಡಗಿರೋರಿಗೆ ಅದು ಇನ್ನೂ ನಮ್ಮನ್ನು ಫ್ಲಫಿಯಾಗಿ ಮಾಡುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಇವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇದು ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಗ್ಲಾಮ್ವಿಸ್ ಅಂತ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಹೇಳಿ ಮೆಟೀರಿಯಲ್ ಹೇಗಿದೆ, ನನಗೆ ದಪ್ಪಗಿರೋ ಮೆಟೀರಿಯಲ್ ಬೇಡ, ತೆಳ್ಳಗಿರೋ ಮೆಟೀರಿಯಲ್ ಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಹೇಳಿ. ಹಾಗೆಯೇ ಇವರ ಸಾರಿ ಜೊತೆ ಒಂದು ಬ್ಲೌಸ್ನ ಕಳಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆ ಬ್ಲೌಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಾನು ಮತ್ತೆ ನನ್ನ ಹತ್ರ ಗೋಲ್ಡನ್ ಬ್ಲೌಸ್ ಇರಲಿಲ್ಲ, ಸೊ ಬ್ಲ್ಯಾಕ್ ಬ್ಲೌಸ್ಗೆ ಅದನ್ನು ಪೇರಪ್ ಮಾಡಿದೆ. ಇವರು ಕೂಡ ಇಂಟರ್ನ್ಯಾಷನಲ್ ಡೆಲಿವರಿ ಆ್ಯಂಡ್ ವಿದಿನ್ ಇಂಡಿಯಾ ಡೆಲಿವರಿ ಕೂಡ ಮಾಡ್ತಾರೆ. ವುಮೆನ್ ಆಂಟರ್ಪ್ರಿನರ್ಸ್ ಏನಾದರೂ ಹೊಸ ಪ್ರಯತ್ನ ಮಾಡ್ತಾ ಇದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಆಲ್ರೈಟ್, ಸೊ ನಾನು ಬ್ಲೌಸ್ ಡಿಸೈನ್ಸ್ ನೋಡಿದ್ರಿ ಹೇಗಿತ್ತು ಅಂತ ಹೇಳಿ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಮಾಡರ್ನ್ ಟಚ್ ಬ್ಲೌಸ್ ಡಿಸೈನ್ಸ್ ನಾನು ಪ್ರತಿ ಸತಿ ಹೊಲಿಸ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಇದನ್ನ ಹಲವಾರು ರೀತಿಯಲ್ಲಿ ಹೆಂಗೆ ಸ್ಟೈಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಗೋ ಚೆಕ್ ಇಟ್ ಔಟ್ ಆ್ಯಂಡ್ ಫಾಲೋ ಮೀ ದೇರ್ ಅಂತ ಹೇಳ್ತಾ, ನೆನಪಲ್ಲಿ ನೀವೇನು ಮಾಡಬೇಕು, ಇಮ್ಯುನಿಟಿ ಬೂಸ್ಟರ್ ಬೇಕು ತಾನೇ, ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ತಾನೇ. ಸೊ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. Sunova Curcumin-500 ಮಿಸ್ ಮಾಡಿದೆ. 2 capsules every day ತಗೊಳ್ಳಿ. ವೀಗನ್, ಇಟ್ಸ್ ವೆರಿ ಗುಡ್. ಸೊ ಡೂ ಟ್ರೈ ಇಟ್ ಔಟ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.